ಒಂದು 10 ಸೆಕೆಂಡ್ ಸಾಕು. ಯಾರು ತೃತೀಯ ಲವಕುಮಾರ್. ಹೀಗೆ ಮಾಡ್ಬೋದು. ಒಂದು 10 ಸೆಕೆಂಡ್ ಸಾಕು. ಅದು ಎಲ್ಲ ಮಾಡಿರೋದು. ಇದರ ವತಿಯಿಂದ ಪ್ರಥಮ ವರ್ಷದ ವಾರ್ಷಿಕ ಕಾರ್ಯಕ್ರಮದ ದೀಪಾಚರಣೆ ದಿವ್ಯ ಗಣಪತಿ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಗಣಪತಿ ಮಹಾಗಣಪತಿ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಳಿದು ಬಾ ಬೆಳಗಿ ಬಾ ಹೊಳೆದು ಬಾ ಬೆಳಗಿ ಬಾ ಹೊಳೆದು ಬಾ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಮಹಾಗಣಪತಿ. ಈ ಸಂಘದ ಸಭೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು ಕೇಳಿಕೊಳ್ಳುತ್ತಾ ಅವರಿಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀದೇವಿ ಮಹಾಮಾಯಿ ಗೆಳೆಯರ ಬಳಗ ಬೆಳದಂಟ ಅಂಚೆಕಿಯೂರು ಪುತ್ತೂರು ತಾಲೂಕು ದಾಖ 574212. ಈ ಸಂಘದ ಶ್ರೀದೇವಿ ಮಹಾಮಾಯಿ ಗೆಳೆಯರ ಬಳಗ ಸಂಕ್ಷಿಪ್ತ ವರದಿಯನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶ್ರೀದೇವಿ ಮಹಾಮಾಯಿ ಗೆಳೆಯರ ಬಳಗ ಬೆಳದಂಟ ಸಂಘವು ದಿನಾಂಕ 13/3/2021ರಂದು ಶಿವರಾಮರವರ ಮನೆಯಲ್ಲಿ ಸಂಘದ ರಚನೆ ಬಗ್ಗೆ ಚರ್ಚಿಸಲಾಯಿತು. ಮುಂದೆ ದಿನಾಂಕ 21/3/2021ರಂದು ಬೆಳಿಗ್ಗೆ 10 ಗಂಟೆಗೆ ದೇವಪ್ಪ ಪಳದಡ್ಕರ್ ಅವರ ಮನೆಯಲ್ಲಿ ಹಿರಿಯರಾದಂತಹ ಶ್ರೀಯುತ ಸತ್ತಪ್ಪ ಪಳದಡ್ಕ ನಿವೃತ್ತ ನ್ಯಾಯಾಂಗ ಇಲಾಖೆಯವರು ದೀಪ ಬೆಳಗುವುದರ ಮೂಲಕ ಈ ಒಂದು ಸಂಘಕ್ಕೆ ಚಾಲನೆಯನ್ನು ನೀಡಿದರು. ನಾವು ಈಗ ಶ್ರೀ ಮಮ್ಮಾಯಿ ಶ್ರೀದೇವಿ ಮಮ್ಮಾಯಿ ಬಳಕ ಬಳಗದವರು ಆರಂಭ ಆದ್ರೂ ಕೂಡ ಇನ್ನು ಮುಂದೆಗೂ ಈ ಗೆಳೆಯರ ಬಳಗ ಮಮ್ಮಾಯಿ ಎಲ್ಲ ಪರವಾಗಿ ಮ್ಯೂಸಿಕ್ ಮ್ಯೂಸಿಕ್ ಇಲ್ಲ ಮ್ಯೂಸಿಕ್ ಹಾಕಿ ಸಂಗೀತ ಓಡಿರಾ
ಹಾಗೆ ಹೊಡ್ಲಿಕ್ಕಿಲ್ಲ, ಹಾಗೆಲ್ಲ ಒಬ್ಬ ಆ ಸೈಡ್ ಒಬ್ಬ ಈ ಸೈಡ್ ಇರೋಕು. ಶಿವಾರ ಸುಂದರಾನನ ಹರ ಶಿವ ಶಿವಾರ ಸುಂದರಾನನ ಧ್ಯೇಯ ಕಲಿಸಯ್ಯ ಗಣನಾಯಕ ಕರುಣದಿಂದಲೇ ಕಾಯೋ ಗಣನಾಯಕ ನಾಯಕ ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ ಶರಣು ಶರಣು ಅಯ್ಯ ಗಣನಾಯಕ. ಚೂರು ಮುಂದೆ ಹೋಗ್ತು ನಿಮ್ಮದು ಹೇಳ್ಕಂದ್ರು ಅದ್ದ ಮೊಸರು ಕುಡಿಕೆ ಮಹಿಳೆಯರ ಗುಂಡಿಸುವುದಕ್ಕೆ ಪಾಡಿ ಬೈಸರಿ ಸಕೋಲ್ಲ ಸತ್ತವ ಒಂದೊಂದು ಸ್ಕೋರ್ ಕೋಡಿ ಅಡ್ಕ ಬುಲ್ಸ್ ಒಂದು ಎರಡು ಗೋಲ್. ಚಾಯ್ ರೆಡಿ ಆಗಿದೆ. ಡಿಂಬರಿ ಬುಲ್ಸ್ ಕೋಡಿ ಅಡ್ಕ ಬುಲ್ಸ್ ಸಂದೀಪ್
ಬಳಿ ತುಂಡಾಗಿ ಅಲ್ಲಿ ಆಗಿಲ್ಲ ಸೇ ತಿರ್ಗಿಸಿ ಬುಡಿಯರೇ ಜನನಿ ಜನ್ಮಭೂಮಿ ಸ್ವರ್ಗಾಧಿಪ ಗರಿಯಸಿ ಎನ್ನುವಂತಹ ಒಂದು ಅರ್ಥಗರ್ಭಿತವಾದಂತಹ ಮಾತು. ಈ ಮಾತನ್ನ ನಾನು ಎಲ್ಲಿ ಒಂದು ಮಾತಾಡೋದಕ್ಕೆ ಅವಕಾಶ ಸಿಕ್ಕಿತು ಅಂತ ಆದ್ರೆ ಆಗಿರ್ಬೋದು. ಆದರೂ ನಾನು ಇಲ್ಲಿಯ ಪರಿಸರದಲ್ಲಿ 10-15 ವರ್ಷಗಳಿಂದ ಅದಕ್ಕಿಂತ ಜಾಸ್ತಿ ಆಗಿರ್ಬೋದು ನಾನು ಇಲ್ಲಿಯ ಅತಿಥಿಯೇ ಹೌದು. ಅದಕ್ಕೆ ನಾನು ನಿಮಗೆಲ್ಲರೂ ಇನ್ನು ಉಳಿದಂತೆ ಇಲ್ಲಿ ಹೆಚ್ಚಿನ ವೇಗಿಯಲ್ಲಿ ಇದ್ದಂಥ ಶ್ರೀ ಮೋನಪ್ಪ ಕೋಡಿಯಡ್ಕ ಇವರು ಮನೆಯಲ್ಲಿ ತನ್ನ ಸಹೋದರರೊಂದಿಗೆ ಅಪ್ಪ ಅಮ್ಮನೊಂದಿಗೆ ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹಂತ ಹಂತವಾಗಿ ಮುಗಿಸಿ ಏನೇ ಕಷ್ಟ ಕಾರ್ಪಣ್ಯಗಳಿದ್ದು ಈಗಿನ ಅಧ್ಯಕ್ಷರಾದಂತಹ ಸುಂದರ ಬಿಸಿ ಅವರು ಕೂಡ ಇದನ್ನೊಂದು ಸಂಘವನ್ನು ನಾವು ಕಟ್ಟಿ ಈ ಒಂದು ಮಣ್ಣಿನಲ್ಲಿ ಒಂದು ಉತ್ತಮ ಒಂದು ಬಾಂಧವ್ಯವನ್ನು ಎಲ್ಲರ ಒಡನಾಟವನ್ನು ಒಂದು ಬೆರಿಬೇಕೆನ್ನುವ ಒಂದು ಭಾವನೆಯನ್ನು ಹಮ್ಮಿಕೊಂಡಂಥ ಒಂದು ಉದ್ದೇಶ ಈ ಒಂದು ಸಂಘದ್ದಾಗಿತ್ತು. ಅದೇ ರೀತಿ ಈ ದಿವಸ 1 ವರ್ಷ ಪೂರೈಸಿದಂಥ ಸಂದರ್ಭದಲ್ಲಿ ನಮ್ಮ ಒಂದು ದೀಪಾವಳಿಯ ಪ್ರಯುಕ್ತ ಸ್ನೇಹ ಸಂಗಮ ಕಾರ್ಯಕ್ರಮವನ್ನು ಆಟೋಟ ಸ್ಪರ್ಧೆಗಳನ್ನು ಕೂಡ ಒಂದು ಹಮ್ಮಿಕೊಂಡಿದ್ದೇವೆ. ಮುಂದಿನ ಕ್ರೀಡಾಕೂಟದಲ್ಲಿ ಲಿಂಬೆ ಚಮಚ ಪ್ರಥಮ ಬಹುಮಾನ, ದ್ವಿತೀಯ ಮಿತೇಶ್,
ಶಕ್ತಿ ತೃತೀಯ ಬಹುಮಾನ ಕೂಡ ಇಬ್ಬರು. ದ್ವಿತೀಯ ಜಗನ್, ಆಯ್ತು ಅಂತ ಹೇಳೋಕು ಅಂತ ಜಾಗಲ್ಲ ನೀ ತೆಗ್ದಿಲ್ಲ ಅಂತ ಓಟ. ಸುಶೀಲಾ ಪಿ, ಮನೆಗೆ ಸುಲೋಚನಾ, ತಂದು ಕೊಟ್ಟದ್ದು ಅವನೇ ತಂದು ಫ್ಯಾಮಿಲಿ ತಂದು ಕೊಟ್ಟದ್ದು ಪೂರ ಅವರೇನೆ. ಮುಂದಿನ ಸ್ಪರ್ಧೆ ಗುಂಡೆ ಸತ ಪ್ರಥಮ. ತೃತೀಯ ನೀಲ, ಹಂಚಿಕೊಳ್ಳಿ ಅದನ್ನ. ತೃತೀಯ ಜಯಂತಿ. ಮುಂಡ್ಕರ ಉತ್ತರ ಮಾಡವು ಬಹುಮಾನವನ್ನು ದೊಡ್ಡಮ್ಮಲ್ಲದೆ ಮತ್ತು ಮುಂದಿನ ದ್ವಿತೀಯ ನಾರಾಯಣ, ವಾವ್ ಸೂಪರ್. ತೃತೀಯ ಲವಕುಮಾರ್. ಭಯಂಕರ ಹೇಳ್ದೇರಿ ಮಾರಿ ಮೊಕ್ಕ ನೋಡ್ತೀಯ ಅಂದ್ರೆ ಕಮ್ಮಿ ಯಾರು ಕೊಡು.